ಹೇಳ ಹಾ ಹೇಳ್ಬೋದು. ಹರೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷ ಮಾಂ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ ಅದು ಗ್ರೂಪ್ ಅಲ್ಲಿ ನೀವೇ ಹಾಕ್ಬೇಕು ಮಾತಾಜಿ, ಅಡ್ಮಿನ್ ಅಲೌಡ್ ಅಂತಿದೆ. ಹೌದಾ, ನಾನ್ ಹೇಗೆ ಹಾಕ್ಲಿ? ನಿಮ್ಮನ್ನ ಅಡ್ಮಿನ್ ಮಾಡ್ಬೇಕಲ್ಲ ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಅವ್ರಿಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ, ಅವರು ಇದು ಅಡ್ಮಿನ್ ಅಲ್ಲ ಅಲ್ವಾ? ಒಂದ್ ನಿಮಿಷ ಮಾತಾಜಿ, ನೋಡ್ತೀನಿ. ಓಹೋ, ಧನ್ಯವಾದಗಳು ಗೀತಾ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಧನ್ಯವಾದ, ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೀವು ಮುಂದುವರಿಸಿ ಮಾತಾಜಿ, ಲೈವ್ ಇದೆ. ಓಕೆ, ಹರೇ ಕೃಷ್ಣ. ಹಾ ಓದಿ, ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಹೈಕಸ್ತಂ ಜಗತ್ ಕೃತ್ಸ್ನಂ ಪಶ್ಯಧೈ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯತ್ ದ್ರಷ್ಟುಮಿಚ್ಛಸಿ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನತು ಮಾಂ ಶಕ್ಯಸೆ ದೃಷ್ಟಮಂ ಅನೇನೈವ ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ. ನತು ಮಾಂ ಶಕ್ಯಸೆ ದೃಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ದಿವ್ಯಂ ದದಾಮಿ ತೇ ದಿವ್ಯಂ ದದಾಮಿ ತೇ ಚಕ್ಷುಃ. ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸಂಜಯ ಉವಾಚ ಏವಂ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಯಾರಿದ್ರು ಅವಾಗ? ಪ್ರೇಮ, ಇವರು ಪದ್ಮ ಮಾತಾಜಿನ? ಸಾಯಿ ಲಕ್ಷ್ಮಿ ಇದ್ದೀರಿ, ಪದ್ಮ ಮಾತಾಜಿ ಇದ್ದೀರಿ, ಯಾರಾದ್ರೂ ಓದಿ. ನಾನು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಓದ್ತೀನಿ ಮಾತಾಜಿ. ಓದಿ. ಅನೇಕ ವಕ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಓದಿ. ದಿವ್ಯ ಮಾಲಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಆಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಗೀತಾ ಗಮ್ಯ ಮಾತಾಜಿ ಅವರನ್ನು ಅಡ್ಮಿನ್ ಮಾಡ್ಬೇಕಾ ಮಾತಾಜಿ? ಮಾಡಿ ಮಾಡಿ ಮಾತಾಜಿ, ಮಾಡಿ. ಮಾಡುದಾ ಮಾತಾಜಿ? ಓಕೆ, ಮಾಡ್ತೀನಿ. ಇಲ್ಲಾದ್ರೆ ಆಗುದಿಲ್ಲ ಅಲ್ಲ, ಲೈವ್ ಓಕೆ ಮಾತಾಜಿ, ಮಾಡಿದೆ ಮಾತಾಜಿ. ಓಕೆ, ಹೇಳಿದ್ರ ಅವರಿಗೆ?
ಹರೇ ಕೃಷ್ಣ. ಗೀತಾ ಗಮ್ಯ ಮಾತಾಜಿ ಇದ್ದಾರೆ ಅವರು? ಇದ್ದಾರೆ. ಹ್ಮ್. ಒಂದ್ ನಿಮಿಷ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ ಇವಾಗ ಲೀವ್ ಆದ್ವಾ ಮಾತಾಜಿ? ಇಲ್ಲ ಅವರು ಇಲ್ಲ ಅವರು ಇಲ್ಲ ಇಲ್ಲ ಮಾತಾಜಿ. ಕಾಲ್ ಮಾಡಿ ಹೇಳುವ ಅವರಿಗೆ. ಪುನಃ ಅವರನ್ನ ಪುನಃ ಅಡ್ಮಿನ್ ಮಾಡ್ಬೇಕಾ ಅವರನ್ನ? ಅವಾಗ ಇದು ಸಾರಿ ಹೋಸ್ಟ್ ಮಾಡ್ಬೇಕಾ? ನಾವು ಹೋಸ್ಟ್ ಮಾಡ್ಬೇಕಾ? ಈಗ ಇದ್ದು ಮಾತಾಜಿ ಜಸ್ಟ್ ಲೆಫ್ಟ್ ಆದ್ವಾ ಅಂತ. ಅಲ್ಲ, ನಿಮ್ಗೆ ಅದು ಆಗೋದಿಲ್ವಾ ಮಾಡ್ಲಿಕ್ಕೆ? ನಿಮ್ಗೆ ಮಾಡ್ಲಿಕ್ಕೆ ಆಗಲ್ವಾ ಅದನ್ನ? ಅಡ್ಮಿನ್ ಮಾಡಿದ್ದೆ ಅಲ್ಲ, ಮಾತಾಜಿ. ಗ್ರೂಪಿಗೆ ಹಾಕ್ಲಿಕ್ಕೆ. ಮಾತಾಜಿ ನಾನು ಅದನ್ನ ಗ್ರೂಪ್ ಅಡ್ಮಿನ್ ಮಾಡಿದೆ. ಅವರಿಗೆ ಕಾಲ್ ಮಾಡಿ ಹೇಳ್ಬೇಕಾಗಿದ್ರೆ ಮತ್ತೆ ಬರ್ಬೇಕು. ಅದು ಗ್ರೂಪಿಗೆ ಮತ್ತೆ ಲಾಸ್ಟ್ ಅಲ್ಲಿ ಹಾಕುವ ಮಾತಾಜಿ. ಓಕೆ ಮಾತಾಜಿ, ಲೈವ್ ಇವಾಗ ಇದೆ ಅಲ್ವಾ ಕಂಟಿನ್ಯೂ ಮಾತಾಜಿ? ಮಾಡು. ಅದು ಓಕೆ, last ಅಲ್ಲಿ ಕಂಟಿನ್ಯೂ ಹಾಕುವ. ಮಾಡುವ. ಓಕೆ ಕಂಟಿನ್ಯೂ ಮಾಡುವ. ಈಗ ಲೈವ್ ಬರ್ತಾ ಇರೋದು ಗ್ರೂಪಿಗೆ ಹಾಕ್ಬೇಕಾ ಮಾತಾಜಿ? ಹೌದು. ಹಾ ಮಾತಾಜಿ, ನೀವು ಕಂಟಿನ್ಯೂ ಮಾಡಿ ಅಲ್ಲ ಮಾತಾಜಿ. ಅಲ್ಲ ಅಲ್ಲ, ಗ್ರೂಪಿಗಲ್ಲ. ಹೌದು, ಲೈವ್ ಬರ್ತಾ ಇರೋದು ಗ್ರೂಪಿಗೆ ಹಾಕ್ಬೇಕು. ಹಾ ಹಾಕ್ತೀರಾ? ಮಾತಾಜಿ, ಹಾ ಮಾತಾಜಿ, ನೀವು ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ. ಉಷಾ ಮಾತಾಜಿ ಓದಿದ್ರಾ? 12 ಶ್ಲೋಕ 12. ಹಾ. ದಿವಿ ಸೂರ್ಯ ಮಾತಾಜಿ. ಅವ್ರು ಓದಿದ್ರಾ? ಬೇರೆಯವರು ಓದಿ ಹಾಗಾದ್ರೆ. ಯಾರು ಓದಿಲ್ಲ ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಹರೇ ಧನ್ಯವಾದಗಳು. ಓದ್ಲಾ ಮಾತಾಜಿ? ಓದಿ. ತತ್ರೇಕಸ್ಥಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ ಅಪಶ್ಯ ದೇವದೇವೇಶ ದೇವಸ್ಯ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಅಪಶ್ಯಾತ್ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ, ಧನ್ಯವಾದಗಳು. ಮಾತಾಜಿ. ಓದಿ. ತಥಾ ಸಾ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನುಂಜಯಃ ಪ್ರಣಮ್ಯೆ ಶಿರಸಾ ದೇವಂ ಕೃತಾಂಜಲಿರಭಾಷತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. AP ಸುಮಿತ್ರಮ್ಮ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು. ಸಾಯಿಲಕ್ಷ್ಮಿ ಮಾತಾಜಿ ಓದ್ತೀರಾ? ಸಾಯಿಲಕ್ಷ್ಮಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನೇಕ ಬಾಹುಧರ ವಕ್ತ ನೇತ್ರಂ ಪಶ್ಯಾಮಿ ತ್ವಂ ಸರ್ವತೋನಂತ ರೂಪಂ ನಾತುಂ ನಾಂತಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ. ನಾತುಂ ನ ಮಧ್ಯಂ ನಾಂತಂ ನ ಅಂತಂ ನಾಂತಂ ನಾತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ದೀಪಾವಳಿಗೆ ಓದಿ. ಹರೇ ಕೃಷ್ಣ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕಾದ್ಯುತಿಮಪ್ರಮೇಯಂ. ದೀಪ್ತಿ ನರ್ಲಾಕದ್ಯುತಿಮಪ್ರಮೇಯಂ. ಹರೇ ಕೃಷ್ಣ. ದೀಪ್ತನಲಾರ್ಕಾದ್ಯುತಿಮಪ್ರಮೇಯಂ. ದೀಪ್ತಾನಲಾರ್ಕಾದ್ಯುತಿಮಪ್ರಮೇಯಂ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಿಯಾಂಕಾ ಜಿಟ್ಟೂರ್ ಮಾತಾಜಿ ಓದ್ತೀರಾ? ಶ್ಲೋಕ 18. ಟ್ರೈ ಮಾಡ್ತೇನೆ ಮಾತಾಜಿ. ನಿನ್ನೆ ಇದ್ದಿದ್ದಿಲ್ಲ ಕ್ಲಾಸ್ ಅಲ್ಲಿ. ಓಕೆ. ತಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತಮವ್ಯಯ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ವಂ ಪುರುಷೋ ಮತೋ ಮೇ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಶ್ಲೋಕಕ್ಕೆ ಹೋಗುವ. ಶ್ಲೋಕ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ.
ಅಧ್ಯಾಯ 11 ಶ್ಲೋಕ 19. ಅನಾದಿಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ಅನಾದಿಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ಇಲ್ಲಿ ಪದಗಳ ಅರ್ಥ ನೋಡುವ. ಅನಾದಿ ಮಧ್ಯಂತಂ ಅಂತ ಹೇಳಿದ್ರೆ ಆದಿ ಮಧ್ಯ ಅಂತ್ಯಗಳಿಲ್ಲದ, ಅನಂತ ಅಪರಿಮಿತ, ವೀರ್ಯಂ ವೈಭವಗಳುಳ್ಳ, ಅನಂತ ಅಪರಿಮಿತವಾದ, ಬಾಹುಂ ತೋಳುಗಳುಳ್ಳ, ಶಶಿ ಚಂದ್ರ, ಸೂರ್ಯ ಮತ್ತು ಸೂರ್ಯರು, ನೇತ್ರಂ ಕಣ್ಣುಗಳಾಗಿರುವ, ಪಶ್ಯಾಮಿ ನೋಡುತ್ತೇನೆ, ತ್ವಾಂ ನಿನ್ನನ್ನು, ದೀಪ್ತ ಉರಿಯುತ್ತಿರುವ, ಹುತಾಶ ವಕ್ತ್ರಂ ಅಗ್ನಿ ಹೊರಹೊಮ್ಮುವ ಬಾಯುಳ್ಳವನು, ಸ್ವತೇಜಸ ಸ್ವಂತ ಪ್ರಕಾಶದಿಂದ, ವಿಶ್ವಂ ವಿಶ್ವವನ್ನು, ಇದಂ ಈ, ತಪಂತಂ ಸುಡುತ್ತಿರುವವನು. ಅನುವಾದದಲ್ಲಿ ಹೇಳ್ತಿದ್ದಾರೆ, ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ಇಲ್ಲಿ ಅರ್ಜುನ ವಿಶ್ವರೂಪವನ್ನ ನೋಡಿ ಹೇಳುವಂಥದ್ದು. ನಿನಗೆ ಭಗವಂತನಿಗೆ ಹೇಳ್ತಾ ಇರುವಂಥದ್ದು, ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕದ ಅರ್ಥದಲ್ಲಿ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ಉದ್ದ ಇದೆ ಆದ್ರೂ ಸುಲಭ ಇದೆ, ಓದ್ಬೋದು. ಹರೇ ಕೃಷ್ಣ. ಓದ್ಸಿ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಅನಾದಿ ಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ನೀವು ನೋಡಿ, ಶ್ಲೋಕ ಓದುವವ್ರು ಬೇಕಾದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಓದ್ಬೋದು. ಆಯ್ತಾ? ನಿಮ್ಮ ವಿಡಿಯೋ ಶ್ಲೋಕ ಹೇಳುವಾಗ ಆನ್ ಮಾಡ್ಕೊಳ್ಳಿ ಬೇಕಿದ್ರೆ. ಅಲ್ಲಿ ಇಲ್ಲಾಂದ್ರೆ ಬ್ಲಾಂಕ್ ಇರತ್ತೆ, ನಿಮ್ಗೆ ನಿಮ್ಮ ವಿಡಿಯೋ ಆನ್ ಮಾಡ್ಕೊಂಡು ಓದ್ಬೋದು. ಹರೇ ಕೃಷ್ಣ. ವನಜಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ
स्वतेजसा विश्वमिदं तपतं तपन्तम् स्वतेजसा विश्वमिदं तपन्तम् स्वतेजसा विश्वमिदं तपन्तम् हरे कृष्ण ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. हरे कृष्ण अनादिमध्यान्तमनन्तमि वीर्यम् अनन्तबाहुं शशिसूर्यनेत्रं पश्यामि त्वां दीप्तहुताशवक्त्रं स्वतेजसा विश्वमिदं तपन्तम्. हरे कृष्ण माताजी. ಧನ್ಯವಾದಗಳು. ಉಷಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಅನಾದಿಮಧ್ಯಾಂತ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾಮಿ ವಿಶ್ವಮಿದಂ ತಪಂತಂ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಲೈನ್ ಒಂದ್ಸಲ ಹೇಳಿ ಮಾತಾಜಿ. ಫಸ್ಟ್ ಲೈನ್ ಅನಾದಿ ಮಧ್ಯಾಂತ ಅನಂತ ವೀರ್ಯಂ. ಅಲ್ಲಿ ಅನಾದಿ ಮಧ್ಯಾಂತ ಅನಂತ ಹೇಳ್ಬೇಡಿ, ಅದ್ಯಾಂತಂ ಹೇಳ್ಬೇಕು, ಇಲ್ಲಾಂದ್ರೆ ಅನಂತಂ ಅಂತ ಹೇಳ್ಬೇಕು. ಅವಾಗ್ಲೇ ನಂಗೆ ಅನಾದಿ ಮಧ್ಯಾಂತ ಅನಂತ ಅಂತ ಹೇಳಿದಂಗಾಯ್ತು. ಅಲ್ಲಿ ಹೌದು, ಮಿಸ್ಟೇಕ್ ಸ್ವಲ್ಪ ಇದೆ. ಮಕಾರ ಬರ್ಬೇಕು ಅಲ್ಲಿ. ಓಕೆ, ಅನಾದಿ ಮಧ್ಯಾಂತಂ ಹೇಳ್ಬೇಕು, ಅಕಾರ ಕೊಡುದಾದ್ರೆ ಅಲ್ಲಿ ಅನಂತ ವೀರ್ಯ ಹೇಳುದಾದ್ರೆ, ಇಲ್ಲಾಂದ್ರೆ ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಆತರ ಹೇಳಿ. ಸರಿ ಸರಿ, ಓಕೆ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಹರೇ ಕೃಷ್ಣ ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 20. ಇಲ್ಲಿ ದ್ಯಾವ್ಯ ಪ್ರತಿವ್ಯೋರಿ ದಮಂತರಂಹಿ ಅಂತ ಉಂಟು. ಅಂದ್ರೆ ಅಲ್ಲಿ ಆ ಪದಗಳನ್ನ ಬಿಡಿಸುವಾಗ ದ್ಯೌ ಆ ಪ್ರತಿವ್ಯೋ ಅಂತೇಳಿ ಬರುತ್ತೆ, ಇದಂ ಅಂತರಂ ಅಂತೇಳಿ ಬರುತ್ತೆ. ದ್ಯಾವ್ಯ ಪ್ರತಿವ್ಯೋರಿ ದಮಂತರಂಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದ್ಯಾವಾ ಪ್ರತಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಈ ಪದಗಳ ಅರ್ಥ ನೋಡುವ. ದ್ಯೌ ಅಂತರಿಕ್ಷದಿಂದ, ಆ ಪ್ರತಿವ್ಯೋ ಭೂಮಿಯವರೆಗೆ, ಇದಂ ಈ, ಅಂತರಂ ನಡುವೆ, ಹಿ ಖಂಡಿತವಾಗಿಯೂ, ವ್ಯಾಪ್ತಂ ವ್ಯಾಪಿಸಲ್ಪಟ್ಟಿವೆ, ತ್ವಯ ನಿನ್ನಿಂದ, ಏಕೇನ ಒಬ್ಬನಿಂದಲೇ, ದಿಶಃ ದಿಕ್ಕುಗಳು, ಚ ಮತ್ತು ಸರ್ವಾಹ ಎಲ್ಲ, ದೃಷ್ಟ್ವಾ ನೋಡಿ, ಅದ್ಭುತಂ ಆಶ್ಚರ್ಯಕರವಾದ, ರೂಪಂ ರೂಪವನ್ನು, ಉಗ್ರಂ ಭೀಕರವಾದ, ತವ ನಿನ್ನ, ಇದಂ ಈ, ಲೋಕವ್ಯೂಹಗಳು, ತ್ರಯಂ ಮೂರು, ಪ್ರವ್ಯಥಿತಂ ಕ್ಷೋಭೆಗೊಂಡಿವೆ, ಮಹಾ ಆತ್ಮನ್ ಮಹಾತ್ಮನೇ ಅಂತೇಳಿ ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ಭಗವಂತನಿಗೆ ಇದು ವಿಶ್ವರೂಪವನ್ನ ನೋಡಿ ಹೇಳ್ತಾ ಇರುವಂತದ್ದು. ನೀನು ಒಬ್ಬನೇ, ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ ಅಂತ ಹೇಳ್ಕೊಂಡು ಅರ್ಜುನ ಹೇಳ್ತಾ ಇರುವಂತದ್ದು. ದ್ಯಾವಾ ಪ್ರತಿವ್ಯೋರಿದಮಂತರಂ ಹಿ. ದ್ಯಾವ ಬರುತ್ತೆ. ದ್ಯಾವಾ ಪ್ರತಿವ್ಯೋರಿದಮಂತರಂ ಹಿ. ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ
दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन् या वा पृथिव्योरिदमन्तरं हि व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन् या वा पृथिव्योरिदमन्तरं हि व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन् या वा पृथिव्योरिदमन्तरं हि व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन् पृथिव्योरिदमन्तरं हि व्याप्तं त्वयैकेन दिशश्च सर्वाः हरे कृष्ण ओत्सि माताजी उमादेवी वेंकटेश माताजी ओदी उमादेवी वेंकटेश माताजी ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 20. ಯಾವೋ ಪೃಥಿವ್ಯೂರಿದಾಮಂತರಂ ಹಿ. ಸರಿ ಹೋಗ್ಲಿಲ್ಲ ಮಾತಾಜಿ, ಹೇಳ್ಕೊಡಿ ಮಾತಾಜಿ ಒಂಚೂರು. ಯಾವ ಪೃಥಿವ್ಯೋರಿದಮಂತರಂ ಹಿ. ನಿಧಾನಕ್ಕೆ ಹೋಗಿ, ತುಂಬಾ ಉದ್ದ ಇದೆ, ನಿಧಾನಕ್ಕೆ ಹೇಳ್ಕೊಳ್ಳಿ. ಯಾವ ಪೃಥಿವ್ಯೋರಿದಮಂತರಂ ಹಿ. ಯಾವ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಃ ದೃಷ್ಟ್ವಾದ್ಭುತಂ ರೂಪಂ ಉಗ್ರಂ ತವೇದಂ ಲೋಕತ್ರಯಂ ಪ್ರಾವ್ಯಥಿತಂ ಮಹಾತ್ಮನ್. ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಲೋಕೋತ್ರಯಂ ಪ್ರಾವ್ಯಥಿತಂ ಮಹಾತ್ಮನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಗಾಯತ್ರಿ ಮಾತಾಜಿ ಓದಿ. ಪೃಥಿವ್ಯೋರಿದಮಂತರಂ ಹಿ. ಯಾರ್ ಮಾತಾಜಿ ಓದ್ಬೇಕು ಇವಾಗ? ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ದ್ಯಾವ ಪೃಥಿವ್ಯೋ ಹೃದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟಾದ್ಭುತಂ ರೂಪ ಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಉಮಾ ಮಾತಾಜಿ ಓದಿ. ವ್ಯಾವ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವರ್ತಿತಂ ಮಹಾತ್ಮನ್. ಪ್ರವ್ಯಥಿತಂ ಮಹಾತ್ಮನ್. ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಧನ್ಯವಾದಗಳು. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾವ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ ಓದಿ.
हरे कृष्ण माताजी। हरे कृष्ण। पृथिव्योरिदमन्तरं हि व्याप्तं त्वयैकेन दिशश्च सर्वाः दृष्ट्वाद्भुतं रूपमुग्रं तवेदं लोकत्रयं प्रव्यथितं महात्मन्। हरे ಹರೇ कृष्ण। ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 21. ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ ಕೇಚಿದ್ ಭೀತಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಅದು ಸ್ವಸ್ತಿ ಇತಿ ಉಕ್ತ್ವಾ ಅಂತ ಬರುತ್ತೆ, ಅದಕ್ಕೆ ಸ್ವಸ್ತೀತ್ಯುಕ್ತ್ವಾ ಅಂತ ಬರುತ್ತೆ. ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ ಕೇಚಿದ್ ಭೀತಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ ಇಲ್ಲಿ ಪದಗಳ ಅರ್ಥ ನೋಡುವ. ಅಮಿ ಅಂದ್ರೆ ಈ ಎಲ್ಲ, ಹಿ ಖಂಡಿತವಾಗಿಯೂ, ತ್ವಾಂ ನಿನ್ನನ್ನು, ಸುರಸಂಗಾಹ ದೇವತೆಗಳ ಸಮೂಹಗಳು, ವಿಶಂತಿ ಪ್ರವೇಶಿಸುತ್ತಾರೆ, ಕೇಚಿದ್ ಅವರಲ್ಲಿ ಕೆಲವರು, ಭೀತಾಹ ಭಯದಿಂದ, ಪ್ರಾಂಜಲಯ ಕೈಮುಗಿದು, ಗೃಣಂತಿ ಪ್ರಾರ್ಥಿಸುತ್ತಿದ್ದಾರೆ, ಸ್ವಸ್ತಿ ಸಕಲ ಶಾಂತಿಯು, ಇತಿ ಎಂದು, ಉಕ್ತ್ವಾ ಹೇಳುತ್ತಾ, ಮಹರ್ಷಿಗಳು, ಸಿದ್ಧ ಸಂಗಾಹ ಸಿದ್ಧ ಪುರುಷರು, ಸ್ತುವಂತಿ ಸ್ತುತಿಸುತ್ತಿರುವರು, ತ್ವಾಂ ನಿನ್ನನ್ನು, ಸ್ತುತಿಭಿಹಿ ಸ್ತೋತ್ರಗಳಿಂದ, ಪುಷ್ಕಲಾಭಿಹಿ ವೇದ ಮಂತ್ರಗಳಿಂದ ಅಂತೇಳಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು ಅಂತೇಳಿ ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಸ್ವಸ್ತಿ ಅಂತಂದ್ರೆ ಏನು ಮಾತಾಜಿ? ಅಂದ್ರೆ ಶಾಂತರಾಗಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ವಸ್ತಿ ಅಂದ್ರೆ ಸಕಲ ಶಾಂತಿಯು ಅಂತ ಹೇಳ್ಕೊಂಡು, ಎಲ್ಲವೂ ಮಂಗಳಕರವಾಗಲಿ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾ ಇರುವಂತದ್ದು. ಸ್ವಸ್ತಿ ಅಂತ ಹೇಳಿದ್ರೆ ಮಂಗಳಕರವಾಗ್ಲಿ, ಸಕಲ ಶಾಂತಿ ಉಂಟಾಗಲಿ ಅಂತ ಹೇಳ್ಕೊಂಡು, ಆ ರೀತಿ ಶಾಂತಿ ಶಾಂತಿ ಅಂತ ಹೇಳುವ ಹಾಗೆ ಸ್ವಸ್ತಿ ಸ್ವಸ್ತಿ ಅಂತ ಯಾರು ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಅಂತ ಹೇಳ್ಕೊಂಡು ಅರ್ಜುನ ಹೇಳ್ತಾ ಇರುವಂತದ್ದು. ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ ಕೇಚಿದ್ ಭೀತಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಹ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ ಕೇಚಿದ್ ಭೀತಃ ಪ್ರಾಂಜಲಯೋ ಗೃಣಂತಿ ಅಮೀಹಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ ಅಮೀಹಿ ತ್ವಾಂ ಸುರ ಸಂಘಾ ವಿಶಂತಿ ಕೇಚಿದ್ ಭೀತಃ ಪ್ರಾಂಜಲಯೋ ಗೃಣಂತಿ
ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಅಮಿಹಿತಾ ಸುರಸಂಗ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಇತ್ಯುಕ್ತಾ ಮಹರ್ಷಿಸಿದ್ಧ ಸಂಘ ಸ್ತುವಂತಿತಾ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ? ಲಿಂಗನಗೌಡ ಪ್ರಭುಜಿ ಓದಿ. ಅಮಿಹಿತ್ ಲಿಂಗನಗೌಡ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ಲಿಲ್ಲ ಪ್ರಭುಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 21. ಅಮೀಹಿ ತ್ವಂ ಸ್ವರ ಸಂಘ ವಿಶಂತಿ ಕೇಚಿದ್ ಭೀತಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅಮಿಹಿ ತ್ವಾಂ ಸುರಸಂಘ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ. ಧನ್ಯವಾದ. ಲೋಕೇಶ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಮಿಹಿ ತ್ವಂ ಸುರಸಂಗ ವಿಶಂತಿ ಕೇಚಿತ್ ಭೀತಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಃ ಸ್ತುವಂತಿ ತ್ವಂ ಸ್ತುತಿಭಿಃ ಪುಷ್ಕಳಾಭಿಃ. ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಸುವಂತಿ ತ್ವಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಮಿಹಿ ತ್ವಾಂ ಸುರಸಂಗಾ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ. ಧನ್ಯವಾದಗಳು. ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅಮಿಹಿ ತ್ವಾಂ ಸುರಸಂಗ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಮಿಹಿ ತ್ವಂ ಸುರಸಂಗ ವಿಶಂತಿ ಕೇಚಿದ್ಭೀತಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಳಾಭಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗು. ಓಕೆ. ಶ್ಲೋಕ 22. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೋ ಮರುತಶೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧ ಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೋ ಮರುತಶೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧ ಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಇಲ್ಲಿ ಪದಗಳ ಅರ್ಥ ನೋಡುವ. ರುದ್ರ ಶಿವನ ಅಭಿವ್ಯಕ್ತಿಗಳು, ಆದಿತ್ಯರು, ವಸವಃ ವಸುಗಳು, ಯೇ ಅವರೆಲ್ಲ, ಚ ಮತ್ತು ಸಾಧ್ಯಾಃ ಸಾಧ್ಯರು,
ದೇವರು, ಅಶ್ವಿನಿ ಕುಮಾರರು, ಮರುತಃ ಮರುತುಗಳು, ಚ ಮತ್ತು ಉಷ್ಮಪ ಅಂದ್ರೆ ಪಿತೃಗಳು, ಚ ಮತ್ತು ಗಂಧರ್ವರು, ಯಕ್ಷರು, ಅಸುರ ರಾಕ್ಷಸರು, ಸಿದ್ಧಲೋಕದ ದೇವತೆಗಳ ಸಮೂಹಗಳು ವೀಕ್ಷಂತೆ ನೋಡುತ್ತಿದ್ದಾರೆ, ತ್ವಾಂ ನಿನ್ನನ್ನು, ವಿಸ್ಮಿತಾಹ ಆಶ್ಚರ್ಯಗೊಂಡವರಾಗಿ, ಚ ಕೂಡ, ಏವ ಖಂಡಿತವಾಗಿಯೂ, ಸರ್ವೇ ಎಲ್ಲರೂ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, 2 ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ ಅಂತ ಹೇಳ್ಕೊಂಡು ಇಲ್ಲಿ ಅರ್ಜುನ ಹೇಳ್ತಿದ್ದಾರೆ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಾಃ रुद्रादित्यवसवो ये च साध्या ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ विश्वेशनो मरुतश्चोष्मपाश्च ಗಂಧರ್ವಯಕ್ಷಾಸುರಸಿದ್ಧಸಂಗಾಃ गन्धर्वयक्षासुरसिद्धसङ्गाः ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. वीक्षन्ते त्वां सर्वे. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ रुद्रादित्यवसवो ये च साध्या विश्वेश्विनो मरुतोष्मपाश्च ಗಂಧರ್ವಯಕ್ಷಾಸುರಸಿದ್ಧಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. रुद्रादित्यवसवो ये च साध्या विश्वेश्विनो मरुतश्चोष्मपाश्च गन्धर्वयक्षासुरसिद्धसंगाः वीक्षन्ते विस्मिताश्चैव सर्वे. रुद्रादित्या वसवो ये च साध्याः विश्वेश्विनौ मरुतश्चोष्मपाश्च गन्धर्वयक्षासुरसिद्धसंगाः वीक्षन्ते त्वां विस्मिताश्चैव सर्वे. रुद्रादित्यवसवो ये च साध्या विश्वेश्विनो मरुतश्चोष्मपाश्च गन्धर्वयक्षासुरसिद्धसंगाः वीक्षन्ते सर्वे. ಹರೇ ಕೃಷ್ಣ. ಓದಿಸಬಹುದು ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರುದ್ರಾದಿತ್ಯ ವಸವೋ ಯೇ ಚ ಸಾಧ್ಯಃ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಗಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಹರೇ ಕೃಷ್ಣ. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಹಾ ಮಾತಾಜಿ. रुद्रादित्या वसवे च साध्याः विश्वेश्विनौ मरुतश्चोष्मपाश्च गन्धर्वयक्षासुरसिद्धसंगाः वीक्षन्ते त्वां विस्मिताश्चैव सर्वे. हरे कृष्ण माताजी. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ ಓದಿ. हरे कृष्ण माताजी. रुद्रादित्या वसवो ये च साध्याः विश्वेश्विनौ मरुतश्चोष्मपाश्च गन्धर्वयक्षासुरसिद्धसंगाः वीक्षन्ते त्वां विस्मताश्चैव सर्वे. ಧನ್ಯವಾದಗಳು. ಪದ್ಮಾ ಮಾತಾಜಿ ಓದಿ. ಪದ್ಮಾ ಮಾತಾಜಿ. ಪದ್ಮಾ ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. रुद्रादित्य वसवो ये च साध्याः विश्वेश्विनौ मरुतश्चोष्मपाश्च गन्धर्वयक्षासुरसिद्धसंगाः
वीक्षन्ते त्वां विस्मिताश्चैव सर्वे ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದ. ಧನ್ಯವಾದಗಳು. ಭಾಗವತಮ್ಮ ಮಾತಾಜಿ ಓದಿ. रुद्रादित्या वसवो ये च साध्याः विश्वेश्विनौ मरुतशोष्मपाश्च गन्धर्वयक्षासुरसिद्धसङ्गाः वीक्षन्ते त्वं विस्मिता चैव सर्वे. ಹರೇ ಕೃಷ್ಣ. ಧನ್ಯವಾದಗಳು. ಪ್ರಿಯಾಂಕ ಜುತ್ತೂರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. रुद्रादित्या वसवो ये च साध्याः विश्वेश्विनौ मरुतशोष्मपाश्च गन्धर्वयक्षासुरसिद्धसङ्गाः वीक्षन्ते त्वां विस्मिताश्चैव सर्वे. हरे कृष्ण. ವಿದ್ಯಾ ಕಾಮತ್ ಮಾತಾಜಿ ಓದಿ. रुद्रादित्या वसवो ये च साध्या विश्वासिनो मरुतोश्चश्मपाशा गन्धर्वयक्षासुरसिद्धसङ्गा ವೀಕ್ಷಂತೆ ತ್ವಾಂ ವಿಸ್ಮಿತಾಶೈವ ಸರ್ವೇ. ಧನ್ಯವಾದಗಳು. ಧನ್ಯವಾದಗಳು. ಎರಡನೇ ಲೈನ್ ಇನ್ನೊಂದ್ಸಲ ಹೇಳಿ, ನಾನು ಹೇಳ್ತೇನೆ, ರಿಪೀಟ್ ಮಾಡಿ. ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ವಿಶ್ವೇಶನೋ ಮರುತಶ್ಚೋಷ್ಮಪಾಶ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ. ಮರುತ ಬೇಡ, ಮರುತ ಚೋಷ್ಮ ಪಾಶ್ಚ. ವಿಶ್ವೇಶ್ವಿನೌ ಮರುತ ಚೋಷ್ಮ ಪಾಶ್ಚ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 23. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ರೂಪಮಹತೆ ಮಹಾಬಾಹೋ ಬಹುಬಾಹುರುಪಾದಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಷ್ಟ್ರಾಕರಾಳಂ ಬಹೂದರಂ ಬಹುದಷ್ಟ್ರಾಕರಾಳಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಷ್ಟ್ರಾಕರಾಳಂ ಬಹೂದರ ಬಹುದಷ್ಟ್ರಾಕರಾಳಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ ಇಲ್ಲಿ ಬಹುದರಂ ಅಂತ ಹೇಳಿದ್ರೆ ಬಹು ಉದರಂ, ಬಹುದರಂ ಅಂತ ಬರುತ್ತೆ ಮೂರನೇ ಲೈನ್ ಅಲ್ಲಿ. ಇಲ್ಲಿ ಪದಗಳ ಅರ್ಥ ನೋಡುವ. ರೂಪಂ ರೂಪವನ್ನು, ಮಹತ್ ಬಹು ಉನ್ನತವಾದ, ತೇ ನಿನ್ನ ಬಹು ಅನೇಕ ವಕ್ತ್ರ ಮುಖಗಳು, ನೇತ್ರಂ ಮತ್ತು ಕಣ್ಣುಗಳುಳ್ಳ, ಮಹಾಬಾಹು ಮಹಾಬಾಹುವೆ, ಬಹು ಹಲವು, ಬಾಹು ಅಲ್ಲಿ ನೋಡಿ ಬಹು ಬಾಹು ಊರು ಪಾದಂ ಅಂತ ಬರುತ್ತೆ. ಆ ಒಂದು ಪದದಲ್ಲಿ 4 ವರ್ಡ್ ಬರುತ್ತೆ. ಬಹು ಅಂತ ಹೇಳಿದ್ರೆ ಹಲವು, ಬಾಹು ಅಂದ್ರೆ ತೋಳುಗಳು, ಉರು ಅಂತ ಹೇಳಿದ್ರೆ ತೊಡೆಗಳು, ಪಾದಂ ಅಂದ್ರೆ ಮತ್ತು ಕಾಲುಗಳುಳ್ಳ ಅಂತ 4 ವರ್ಡ್ ಅಲ್ಲಿ ಬರ್ತದೆ. ಬಹು ಬಾಹೂರು ಪಾದಂ. ಮತ್ತೆ ಬಹುದರಂ ಅಂದ್ರೆ ಇಲ್ಲಿ ಬಹು ಉದರಂ, ಬಹು ಉದರಂ ಅಂದ್ರೆ ಅನೇಕ ಹೊಟ್ಟೆಗಳುಳ್ಳ, ಬಹು ದೃಷ್ಟ ಅನೇಕ ಹಲ್ಲುಗಳಿಂದ, ಕರಾಲಂ ಭೀಕರವಾದ, ದೃಷ್ಟ ನೋಡಿ, ಲೋಕಾಹ ಎಲ್ಲ ಲೋಕಗಳು, ಪ್ರವ್ಯಥಿತ ಶೋಭೆಗೊಂಡಿವೆ, ತಥಾ ಅದರಂತೆಯೇ, ಅಹಂ ನಾನು ಅಂತ ಹೇಳ್ಕೊಂಡು ಅನುವಾದದಲ್ಲಿ ಹೇಳ್ತಿದ್ದಾರೆ. ಎಲೈ ಮಹಾಬಾಹುವೆ, ಹಲವು ಮುಖಗಳುಳ್ಳ, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನೂ ಭಯಗೊಂಡಿದ್ದೇನೆ ಅಂತೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದೃಷ್ಟ್ರಾಕರಾಳಂ
बहुदरं दृष्टाकराळं दृष्ट्वा लोका प्रव्यथितास्तताहम् प्रव्यथितास्तताहम् रूपं महत्ते बहुवक्त्र नेत्रं महाबाहो बहुबाहुरुपादम् रूपं महते बहुवक्त्रनेत्रं महाबाहो बहुबाहुरूपम् बहूदरं बहुदृष्ट्वा कराळं दृष्ट्वा लोका प्रव्यथितास्तताहम् बहुदूरं बहुदृष्ट्वा कराळं दृष्ट्वा लोका प्रव्यथितस्तताहम् ಹರೇ ಕೃಷ್ಣ. ಇಲ್ಲಿ ನೀವು ಬುಕ್ ಅಲ್ಲಿ ಬೇಕಾದ್ರೆ ಎಲ್ಲೆಲ್ಲಿ ಪಾಸ್ ಕೊಡ್ಬೇಕು ಅಲ್ಲಲ್ಲಿ ಒಂದು ಜಸ್ಟ್ ಒಂದು ಲೈನ್ ಹಾಕೊಳ್ಳಿ ಮೇಲ್ಗಡೆಯಿಂದ, ಇಲ್ಲಾಂದ್ರೆ ಮತ್ತೆ ನೀವು ಯಾವಾಗ ಓದ್ತೀರಿ ಯಾವಾಗ ಒಟ್ರಾಶಿ ಓದ್ಲಿಕ್ಕೆ ಆಗ್ತದೆ, ಹಾಗೆ ಎಲ್ಲೆಲ್ಲಿ ನಿಲ್ಸ್ಬೇಕು ಅಂತ ಗೊತ್ತಾಗಲ್ಲ ನಿಮ್ಗೆ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದೃಷ್ಟ್ವಾ ಕರಾಳಂ ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತತಾಹಂ. रूपं महते बहुवक्त्रनेत्रं बहुदरं बहुदृष्ट्वा कराळं दृष्ट्वा लोका प्रव्यथितास्तताहम्. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. 23. ಹರೇ ಕೃಷ್ಣ ಮಾತಾಜಿ, ಒಂದ್ ಸೆಕೆಂಡ್. ಇದು ಅಧ್ಯಾಯ ಯಾವ್ದು ಮಾತಾಜಿ? 11ನೇ ಅಧ್ಯಾಯ ಮಾತಾಜಿ. 11ನೇ ಅಧ್ಯಾಯ ಶ್ಲೋಕ 23. ಸರಿ ಮಾತಾಜಿ. ವಿಶ್ವರೂಪ ಶ್ಲೋಕ ದರ್ಶನ. ಓಕೆ 23. ಹಾ ಹರೇ ಕೃಷ್ಣ ಮಾತಾಜಿ. ಓದಿ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಂಸ್ಟ್ರಾಕರಾಳಂ ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತತಾಹಂ. ಹರೇ ಕೃಷ್ಣ. ಧನ್ಯವಾದ. ಪದ್ಮ ಮಾತಾಜಿ ಓದಿ. ಪದ್ಮ ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 23. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರ್ಪಾದಂ ಬಹೂದರಂ ಮಹಾಬಾಹೋ ಬಹುಬಾಹುರುಪಾದಂ ಬಹುಬಾಹು ಉರುಪಾದಂ ಆ ತರ ಅದ್ ಬರೋದು. ಬಾಹುಬಾಹುರುಪಾದಂ. ಮಹಾಬಾಹೋ ಬಹುಬಾಹುರ್ಪಾದಂ. ಕರೆಕ್ಟ್ ಮಾತಾಜಿ? ಹಾ ಕರೆಕ್ಟ್. ಬಹೂದರಂ ಬಹುದೃಷ್ಟ ಕರಾಳಂ ದೃಷ್ಟಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ಪ್ರವ್ಯಥಿತಾಸ್ತತಾಹಂ. ಕರೆಕ್ಟ್ ಮಾತಾಜಿ? ಪ್ರವ್ಯಥಿತಾಸ್ತತಾಹಂ. ಪ್ರವ್ಯಥಿತಾಸ್ತತಾಹಂ. ಹರೇ ಕೃಷ್ಣ ಮಾತಾಜಿ. ಕರೆಕ್ಟ್? ಇನ್ನೊಮ್ಮೆ ಓದಿ ಮಾತಾಜಿ. ಇನ್ನೊಂದ್ಸಲ ಓದ್ಲಿ ಅಲ್ವಾ ಮಾತಾಜಿ ಅವರು? ಹಾ ಓದ್ಲಿ ಮಾತಾಜಿ. ಯಾರಿಗೆ ಸಹ ಸಮಾಧಾನ ಇಲ್ಲದ್ರೆ ಇನ್ನೊಂದ್ಸಲ ಓದ್ಬೋದು. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಮಹಾಬಾಹೋ ಬಹುಬಾಹುರುಪಾದಂ ಮಹಾಬಾಹೋ ಬಹುಬಾಹುರ್ಪಾದಂ ಬಹೂದರಂ ಬಹುದಷ್ಟ ಕರಾಳಂ ದೃಷ್ಟಾ ಲೋಕಾಃ ಪ್ರವ್ಯಥಿತಾಸ್ತತಾಹಂ. ಪ್ರವ್ಯಥಿತಾಸ್ತತಾಹಂ. ಸ್ತತಾಹಂ. ಪ್ರವ್ಯಥಿತಾಸ್ತತಾಹಂ. ಕರೆಕ್ಟ್ ಮಾತಾಜಿ? ಹಾ ಪ್ರವ್ಯಥಿತ ಅಂತ ಹೇಳಿದ್ರೆ, ಪ್ರವ್ಯಥಿತ ಅಂದ್ರೆ ಕ್ಷೋಭೆಗೊಂಡಿವೆ. ತತ ಅಹಂ ನಾನು ಕೂಡ ಅಂತ ಹೇಳ್ಕೊಂಡು ಅಲ್ಲಿ ಅದರಂತೆ ನಾನು ಕೂಡ. ಪ್ರವ್ಯಥಿತ ತತ ಅಹಂ ತತಾಹಂ ಅಂತ ಬರುತ್ತೆ ಅಲ್ಲಿ. ಓಕೆ ಸರಿ ಮಾತಾಜಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರೂಪಂ ಮಹತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹುದರಂ ಬಹುದಂಶ್ರಕರಾಳಂ ದೃಷ್ಟ್ವಾ ಲೋಕಾ ಪ್ರವ್ಯಥಿತಾಸ್ತತಾಹಂ. ಮಾತಾಜಿ ಇನ್ನೊಂದ್ಸಲಿ ಓದ್ತೀನಿ. ಹಾ ಓದಿ. ರೂಪಂ ಮಹತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದಶ್ರಕರಾಳಂ
दृष्ट्वा लोका प्रवर्तितस्ततः प्रव्यतितास्तताहम् ಪ್ರವ್ಯತಿತಾಸ್ತತಾಹಂ ಅದನ್ನ ಬಿಡಿಸಿ ಓದ್ಲಿಕ್ಕೆ दृष्ट्वा ಟ್ರೈ ಮಾಡಿ. लोका ಪ್ರವ್ಯತಿತಃ ಅತ ಸಾರಿ ಪ್ರವ್ಯತಿತಃ ತತ ಅಹಂ ಪ್ರವ್ಯತಿತಾಸ್ತತಾಹಂ ಅಂತ ಬರುತ್ತೆ. ಅಲ್ಲಿ ಕೂಡ दृष्ट्वा ಮೂರು लोका ಪದ ಸೇರಿದೆ ಅಲ್ಲಿ ಕೂಡ. प्रव्यतितास्तताहम् ಪ್ರವ್ಯತಿತಃ ತತ ಅಹಂ ಪ್ರವ್ಯತಿತಾಸ್ತತಾಹಂ. दृष्ट्वा ಹರೇ ಕೃಷ್ಣ लोका ಮಾತಾಜಿ. ಪ್ರವ್ಯತಿತಾಸ್ತ ಮಾತಾಜಿ ಬರ್ತಾ ಇಲ್ಲ ಪ್ರೊನೌನ್ಸ್ ಮಾಡಕ್ಕೆ. ಪ್ರವ್ಯತಿತಾಸ್ತತಾಹಂ. ಪ್ರವ್ಯತಿತಸ್ತ ಬರ್ತಾ ಇಲ್ಲ ಮಾತಾಜಿ. ಪ್ರವ್ಯತಿತಃ ಹೇಳಿ. ಪ್ರವ್ಯತಿತ ತತ ಅಹಂ. ಅಸ್ತ ಅಹಂ. ಅದು ಯಾಕೆ ಬರ್ತದೆ ಅಲ್ಲಿ ವಿಸರ್ಗವನ್ನ ನಾವು ಕ್ಯಾನ್ಸಲ್ ಮಾಡಿ ನಾವು ಒಟ್ಟಿಗೆ ಓದುವಾಗ ಅಲ್ಲಿ ಸ್ತತ ಅಂತ ಬರುತ್ತೆ. ನೀವು ಇದು ಬಿಡಿಸಿ ಓದ್ಲಿಕ್ಕೆ ಟ್ರೈ ಮಾಡಿ, ಮತ್ತೆ ಒಟ್ಟಿಗೆ ಓದ್ಲಿಕ್ಕೆ ಬರುತ್ತೆ ಅವಾಗ. ಪ್ರವ್ಯತಿತಃ ತತ ಅಹಂ ಪ್ರವ್ಯತಿತಾಸ್ತತಾಹಂ. ಪ್ರವ್ಯತಿತಾಸ್ತತಾಹಂ. ಹಾ ಕರೆಕ್ಟ್. ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ತತಾಹಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈಗ ನೀವ್ ಹೇಳ್ಕೊಡ್ತಾ ಇದ್ದೀರಲ್ವಾ, ಅದೇ ರೀತಿ ಇದೆ ಬುಕ್ ಅಲ್ಲಿ ಮಾತಾಜಿ. ಏನ್ ಮಾರ್ಕ್ ಮಾಡ್ಕೊಳ್ಳೋಷ್ಟಿಲ್ಲ. ಇಲ್ಲ ನೀವು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈಗ ಮಹಾಬಾಹೋ ಬಹುಬಾಹೂರು ಪಾದಂ ಅಲ್ಲಿ ನಿಮ್ಗೆ ಅಲ್ಲಿ ಬಹುಬಾಹೂರು ಪಾದಂ ಉಂಟಲ್ಲ, ಅಲ್ಲಿ ಹೇಳುವಾಗ ಈಗ ನಿಮ್ಗೆ ಬರುತ್ತೆ. ಸ್ವಲ್ಪ ದಿವಸ ಬಿಟ್ಟು ನೀವು ಅದು ಓದ್ಲಿಕ್ಕೆ ಹೋಗುವಾಗ ಏನೇನೋ ಓದ್ತೀರಿ ಅಲ್ಲಿ ನಾನು ನೋಡಿದ ಪ್ರಕಾರ ಬೇರೆಯವ್ರನ್ನ. ನಿಮ್ಗೆ ಬರುತ್ತೆ, ಕಾನ್ಫಿಡೆನ್ಸ್ ಇದ್ರೆ ಬೇಕಾಗಿಲ್ಲ ಮಾರ್ಕ್ ಮಾಡ್ಕೊಳ್ಳೋದು. ದೀಪಾ ಬಾಳಿಗ ಮಾತಾಜಿ ಓದಿ. ಬಹುಬಾಹೂರು ಪಾದ ಆತರ ಎಲ್ಲ ಹೇಳಿಕ್ ಹೋಗ್ತೀರಿ. ಅಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಬಹುಬಾಹೂರು ಪಾದಂ ಅಂತ ಹೇಳ್ಬೇಕು. ಆ ರೀತಿ ಅಂದ್ರೆ ಆ ಪದಗಳನ್ನ ವಿಂಗಡಣೆ ನಿಮ್ಗೆ ಗೊತ್ತಾಗೋದಿಲ್ಲ ಅಲ್ಲಿ ಓದ್ಲಿಕ್ಕೆ ಹೋಗುವಾಗ. ಬಹುಬಾಹು ಆತರ ಎಲ್ಲ ಹೇಳಿಕ್ ಹೋದ್ರೆ ಅದು ರಾಂಗ್ ಆಗ್ತದಲ್ವಾ. ಸರಿ ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರಪಾದಂ ಬಹುದರಂ ಬಹುದಂಷ್ಟ್ರುಕರಾಳಂ ದೃಷ್ಟ್ವಾ ಲೋಕಾಃ ಪ್ರವತಿತಸ್ತತಾಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ. ಓದ್ತೀನಿ. ಶ್ಲೋಕಾಯ 23. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುದರಂ ಬಹುದಂಷ್ಟ್ರಾಕರಾಳಂ ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ತತಾಹಂ. ಅಲ್ಲಿ ನೋಡಿ ಹರೇ ಕೃಷ್ಣ. ಪ್ರವ್ಯತಿತಾಗೆ ಮೇಲೆ ಒಂದು ಲೈನ್ ಕೊಟ್ರೆ ಎಲ್ಲಿ ಪಾಸ್ ನಿಲ್ಸಿ ನಾವು ಮುಂದಕ್ಕೆ ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಪ್ರವ್ಯತಿತಾಸ್ತತಾಹಂ ಅಂತ ಹೇಳ್ಕೊಂಡು ಆ ರೀತಿ ಅದನ್ನ ಎರಡು ವಿಂಗಡಣೆ ಮಾಡಿದಾಗೆ ಅಂದ್ರೆ ಜಸ್ಟ್ ಒಂದು ನಿಮ್ಗೆ ಓದ್ಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಅಷ್ಟೇ ಅದು ಹೇಳುವಂತದ್ದು. ಓದುವಾಗ ಒಟ್ಟಿಗೆನೆ ಓದ್ಬೇಕು, ಬಟ್ ಎಲ್ಲಿ ನಮ್ಗೆ ನಿಲ್ಸಿ ಮುಂದಕ್ಕೆ ಹೋಗ್ಬೇಕು ಅಂತ ಗೊತ್ತಾಗ್ಬೇಕಲ್ಲ. ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ತತಾಹಂ. ಪ್ರವ್ಯತಿತಾಸ್ತತಾಹಂ. ಸರಿ ಹೋಯ್ತಾ ಮಾತಾಜಿ? ಸರಿ ಹೋಯ್ತು ಮಾತಾಜಿ. ನಾನು ಪಾರ್ವತಮ್ಮ ಅವರಿಗೆ ಹೇಳಿರೋದು. ಅವರು ಹೊಸದಾಗಿ ಓದುವವರಿಗೆ ಉಂಟಲ್ಲ, ಅದು ಮತ್ತೆ ಓದುವಾಗ ಮರ್ತೋಗಿರುತ್ತೆ ಎಲ್ಲಿ ಎಲ್ಲಿ ಯಾವ ತರ ಓದ್ಬೇಕು ಅಂತ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. 24 ಶ್ಲೋಕ. ನಭಾ ಸ್ಪರ್ಶಂ ದೀಪ್ತಮನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ನಭ ಸ್ಪರ್ಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು.
ಇಲ್ಲಿ ಪದಗಳ ಅರ್ಥ ನೋಡುವ. ನಭ ಸ್ಪರ್ಶಂ ಅಂತ ಹೇಳಿದ್ರೆ ಆಕಾಶವನ್ನು ಸ್ಪರ್ಶಿಸುವ, ದೀಪ್ತಂ ಹೊಳೆಯುವ, ಅನೇಕ ಹಲವು, ವರ್ಣಂ ಬಣ್ಣಗಳುಳ್ಳ, ವ್ಯಾತ್ತ ತೆರೆದ, ಆನನಂ ಬಾಯಿಗಳುಳ್ಳ, ವ್ಯಾತ್ತಾನನಂ ಬಂದಿದೆ ಅಲ್ಲಿ. ವ್ಯಾತ್ತ ಅಂದ್ರೆ ತೆರೆದ, ಆನನಂ ಅಂದ್ರೆ ಬಾಯಿಗಳುಳ್ಳ, ದೀಪ್ತ ಪ್ರಕಾಶಿಸುವ, ವಿಶಾಲ ಬಹುದೊಡ್ಡ, ನೇತ್ರಂ ಕಣ್ಣುಗಳುಳ್ಳ, ದೃಷ್ಟ್ವಾ ನೋಡಿ, ಹಿ ಖಂಡಿತವಾಗಿಯೂ, ತ್ವಾಂ ನಿನ್ನನ್ನು, ಪ್ರವ್ಯತಿತ ಕ್ಷೋಭೆಗೊಂಡಿದೆ, ಅಂತಹ ಒಳಗೆ, ಆತ್ಮವು, ಧೃತಿಂ ಸ್ಥೀಮಿತವನ್ನು, ನಾವಿಂದಾಮಿ ಹೊಂದುವುದಿಲ್ಲ, ಶಮಂ ಮಾನಸಿಕ ನೆಮ್ಮದಿಯನ್ನು, ಚ ಕೂಡ, ವಿಷ್ಣು ಪ್ರಭು ವಿಷ್ಣುವೇ ಅಂತೇಳಿ ಅನುವಾದದಲ್ಲಿ ಹೇಳ್ತಿದ್ದಾರೆ. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳನ್ನು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ ಅಂತೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು. ನಭ ಸ್ಪರ್ಶಂ ದೀಪ್ತಮನೇಕ ವರ್ಣಂ, ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ, ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ, ನೀನೇನ್ ನೋಡ್ಕೊಂಡ್ ಬರಿಬೇಡ, ನೀನೇನ್ ನೋಡ್. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು, ನಭ ಸ್ಪರ್ಶಂ ದೀಪ್ತಮನೇಕ ವರ್ಣಂ, ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ, ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ, ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು, ನಭ ಸ್ಪರ್ಶಂ ದೀಪ್ತಮನೇಕ ವರ್ಣಂ, ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ, ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ, ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು, ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ಓದಿ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ, ವ್ಯತ್ಯಾನನಂ ದೀಪ್ತ ವಿಶಾಲ ನೇತ್ರಂ, ದೃಷ್ಟ್ವಾ ಹಿ ತಾಂ ಪ್ರವ್ಯತಿತಾಂತರಾತ್ಮ, ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣುಂ. ಹರೇ ಕೃಷ್ಣ. ಧನ್ಯವಾದಗಳು. ವನಜಾ ಮಾತಾಜಿ ಓದಿ. ವನಜಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಭ ಸ್ಪರ್ಶಂ ದೀಪ್ತಮನೇಕ ವರ್ಣಂ, ವ್ಯತ್ಯಾನನಂ ದೀಪ್ತ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ, ದೃಷ್ಟ್ವಾ ಹಿ ತ್ವಂ ಪ್ರವ್ಯತಿತಾಂತರಾತ್ಮ, ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಶ್ಲೋಕ 24. ನಭಸ್ಪೃಷ್ಟಂ ದೀಪ್ತಂ ಅನೇಕ ವರ್ಣಂ, ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ, ದೃಷ್ಟ್ವಾ ಹಿ ತ್ವಂ ಪ್ರವ್ಯತಿತಾಂತರಾತ್ಮ, ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸುಮಾ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ನಭಂ ಸ್ಪರ್ಶಂ ನಭಮಲ್ಲ ಮಾತಾಜಿ, ನಭಮಲ್ಲ, ನಭ ಸ್ಪರ್ಶಂ ದೀಪ್ತಮನೇಕ ವರ್ಣಂ, ನಭಸ್ಪರ್ಶಂ ದೀಪ್ತಮನೇಕ ವರ್ಣಂ, ವ್ಯತ್ಯಾನನಂ ದೀಪ್ತ ವಿಶಾಲ ನೇತ್ರಂ, ದೃಷ್ಟ್ವಾ ಹಿ ತ್ವಾಂ ಪ್ರವರ್ತಿತಂತಾರಾತ್ಮ,
धृतिं न विन्दामि शमं च विष्णु ಹರೇ ಕೃಷ್ಣ. हरे कृष्ण माताजी ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತಾನನಂ ದೀಪ್ತವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಸಮಂ ಚ ವಿಷ್ಣು. ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 25. ದೃಷ್ಟ್ವಾ ಕರಾಳಾನಿ ಚಾತೆ ಮುಖಾನಿ ದೃಷ್ಟ್ವಾ ಕರಾಳಾನಿ ಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ ದೃಷ್ಟ್ರಾ ಕರಾಳಾನಿ ಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ. ಈ ಪದಗಳ ಅರ್ಥ ನೋಡುವ. ದೃಷ್ಟ ಅಂದ್ರೆ ಹಲ್ಲುಗಳಿಂದ, ಕರಾಲಾನಿ ಭಯಂಕರವಾದ, ಚ ಕೂಡ, ತೇ ನಿನ್ನ, ಮುಖಾನಿ ಮುಖಗಳನ್ನು, ದೃಷ್ಟ ನೋಡುತ್ತಾ, ಏವ ಹೀಗೆ, ಕಾಲ ಅನಲ ಕಾಲಾಗ್ನಿಯೋ, ಸನ್ನಿಭಾನಿ ಎನ್ನುವ ಹಾಗೆ, ದಿಶಃ ದಿಕ್ಕುಗಳನ್ನು, ನ ಜಾನೆ ತಿಳಿಯಲಾಗುತ್ತಿಲ್ಲ, ನ ಲಭೆ ಪಡೆಯುತ್ತಿಲ್ಲ, ಚ ಮತ್ತು, ಶರ್ಮ ಅನುಗ್ರಹವನ್ನು, ಪ್ರಸೀದ ಪ್ರಸನ್ನನಾಗು, ದೇವ ಈಶ ದೇವದೇವನೇ, ಜಗತ್ ನಿವಾಸ ಜಗತ್ತಿಗೆ ಆಶ್ರಯದಾತನೇ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅನುವಾದದಲ್ಲಿ ಹೇಳ್ತಿದ್ದಾರೆ, ಎಲ್ಲಾ ಪ್ರಭುಗಳ ಪ್ರಭುವೆ, ಎಲ್ಲಾ ಲೋಕಗಳ ಆಶ್ರಯನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ. ಎಲ್ಲಾ ರೀತಿಯಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ ಅಂತ ಹೇಳ್ಕೊಂಡು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನ ಇದು ವಿಶ್ವರೂಪವನ್ನ ನೋಡಿ ಹೇಳುವಂಥದ್ದು. ದೃಷ್ಟ್ವಾ ಕರಾಳಾನಿ ಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ ದೃಷ್ಟ್ರಾ ಕರಾಳಾನಿ ಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ ದೃಷ್ಟ್ರಾ ಕರಾಳಾನಿ ಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ ಹರೇ ಕೃಷ್ಣ. ಓದಿಸ್ಬೋದು. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದಂಷ್ಟ್ರಾ ಕರಾಳಾನಿ ಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಬೇರೆಯವರು ಮ್ಯೂಟ್ ಮಾಡ್ಕೊಂಡು ಓದ್ಕೊಳ್ಳಿ. ಒಬ್ರು ಓದುವಾಗ ಪದ್ಮ ಮಾತಾಜಿ. ಲಭೆ ಚ ಶರ್ಮಾ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಲಿಂಗನಗೌಡ ಪ್ರಭುಜಿ ಓದಿ.
हरे कृष्ण माताजी. ಹರೇ ಕೃಷ್ಣ. ದಂಷ್ಟಾಕರಾಳಾನಿ ಚ ತೇ ಮುಖಾನಿ ದೃಷ್ಟೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೆ ಲಭೆ ಚ ಶರ್ಮ ಪ್ರಸೀದಿ ದೇವೇಶ ಜಗನ್ನಿವಾಸ. ದಿಶೋ ನ ಜಾನೆ ನ ಲಭೆ ಚ ಶರ್ಮ. ದಿಶೋ ನ ಜಾನೆ ಲಭೆ ಚ ನ ಲಭೆ ಚ ಶರ್ಮ. ದಿಶೋ ನ ಜಾನೆ ನ ಲಭೆ ಚ ಶರ್ಮ. ದಿಶೋ ನ ಜಾನೆ ನ ಲಭೆ ಚ ಶರ್ಮ. ಲಭೆ ಚ ಶರ್ಮ. ನ ಲಭೆ ಚ ಶರ್ಮ. ನ ಅಲ್ಲಿ ಲಭೆ ಚ ಶರ್ಮ. ಹಾ, ದಿಶೋ ನ ಜಾನೆ ನ ಲಭೆ ಚ ಶರ್ಮ. ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ. ಧನ್ಯವಾದ. ಮಾತಾಜಿ ಚೆನ್ನಾಗ್ ಬಂತ ಮಾತಾಜಿ. ಇಲ್ಲ ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ. ಮಾತಾಜಿ ನಾನ್ ಹೆಂಗ್ ಓದ್ತೀನಿ ಹಂಗ ಓದ್ಬಿಡ್ತೀನಿ. ಹಾ, ಓದಿ. ನಿಮ್ಗೆ ಬೇಕಾದ ಹಾಗೆ ಓದ್ಬೋದು. ನಾನು ಹೇಳುದಂದ್ರೆ ಸ್ವಲ್ಪ ರಾಗ ಅದು ಓದ್ಲಿಕ್ಕೆ ಈಸಿ ಆಗುತ್ತೆ. ನಿಮ್ಗೆ ಹೇಗ್ ಬೇಕೋ ಹಾಗೆ ಹೇಳ್ಬೋದು. ಹರೇ ಕೃಷ್ಣ. ಓಕೆ ಮಾತಾಜಿ, ಓದ್ತೀನಿ ಮಾತಾಜಿ. ಹಾ, ಓದಿ. ನನ್ನ ರಾಗ ಟ್ಯೂನ್ ನೀವು ಫಾಲೋ ಮಾಡ್ಬೇಕಂತಿಲ್ಲ, ಎಲ್ಲರಿಗೆ ಹೇಳ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆಗೋ ಹಾಗೆ ನೀವು ಓದ್ಬೋದು. ಹಾ ಮಾತಾಜಿ. ತಪ್ಪಿರ್ಬಾರ್ದು. ಹರೇ ಕೃಷ್ಣ. ತಪ್ಪಾಗ್ಬಾರ್ದು ಅಷ್ಟೇ. ಹಾ ಮಾತಾಜಿ. ದಂಷ್ಟ್ರಕರಳಾನಿ ಚ ತೇ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ. ಚೆನ್ನಾಗಿ ಬಂತು ನಿಮ್ಮ ರಾಗದಲ್ಲಿ. ಆಯ್ತಾ? ಓಕೆ ಮಾತಾಜಿ, ಧನ್ಯವಾದ. ಲೋಕಜೀವನಿ ಶ್ರೀಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ದಂಷ್ಟ್ವಾ ಕರಾಳಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸಿದ್ಧ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ದೃಷ್ಟ್ವಾ ಕರಾಳಾನಿ ಚ ತೇ ಮುಖಾನಿ ದೃಷ್ಟ್ವಾ ಕಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹಾ ಮಾತಾಜಿ. ದೃಷ್ಟ್ವಾ ಕರಾಳಾನಿ ಚ ತೇ ಮುಖಾನಿ ದೃಷ್ಟೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೆ ನ ಲಭೆ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಹರೇ ಕೃಷ್ಣ. ಧನ್ಯವಾದ. ಉಪಾದಾನೇಶ್ ಮಾತಾಜಿ ಓದಿ ಮಾತಾಜಿ. ಲೋಕೇಶ್ ವಸುಧಾ ಪ್ರಭುಜಿ ಇಲ್ವಾ? ಮಾತಾಜಿ. ಲೋಕೇಶ್ ಪ್ರಭುಜಿ ಇಲ್ವಾ? ಇಲ್ಲ ಮಾತಾಜಿ, ಲೋಕೇಶ್ ಪ್ರಭುಜಿ ಇಲ್ಲ. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 25. ದೃಷ್ಟ್ವಾ ಕರಾಳಾನಿ ಚ ತೇ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೆ ನ ಲಭ್ಯೆ ಚ ಶರ್ಮ ಪ್ರಸಿದ್ಧ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸರಿ ಆಯ್ತ್ರಿ? ಸರಿ ಆಯ್ತು. ಪ್ರಸಿದ್ಧ ಅಲ್ಲಿ ಒತ್ತಾಕ್ಷರ ಇಲ್ಲ, ಪ್ರಸಿದ್ಧ ಅಂತ ಹೇಳಿದ್ರೆ ಸಾಕು. ಪರವಾಗಿಲ್ಲ, ಅದು ಓದಿ ಓದಿ ಬರ್ತದೆ ಮಾತಾಜಿ. ಆ ಓದುವುದು ಎಲ್ಲಿ ನಾವು ಪಾಸ್ ಕೊಟ್ಟು ಎಲ್ಲಿ ಮುಂದುವರಿಸ್ಬೇಕು ಅದು ಗೊತ್ತಾದ್ರೆ ನಿಮ್ಗೆ ಓದ್ತೀರಿ ನೀವು. ಓಕೆ ಮಾತಾಜಿ ಮುಂದಕ್ಕೆ ಹೋಗುವ. ಓಕೆ. ಶ್ಲೋಕ 26. ಅಮೀ ಚ ತ್ವಾಂ ಧೃತ ರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣ ಸೂತಪುತ್ರಾಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖೈಃ ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೈ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಾಸ್ತಥಾಸೌ
ಭೀಷ್ಮೋ ಸಹ ಸ್ಮದೀಯೈರಪಿ ಯೋಧಮುಖೈಃ ಸಹಸ್ಮದೀಯೈರಪಿ ಯೋಧಮುಖೈಃ. ಇಲ್ಲಿ ಪದಗಳ ಅರ್ಥ ನೋಡುವ. ಹರೇ ಕೃಷ್ಣ. ಪದಗಳ ಅರ್ಥ ನೋಡುವ. ಅಮಿ ಈ ಚ ಕೂಡ ತ್ವಾಂ ನಿನ್ನನ್ನು ಧೃತರಾಷ್ಟ್ರಸ್ಯ ಧೃತರಾಷ್ಟ್ರನ ಪುತ್ರಃ ಮಕ್ಕಳು ಸರ್ವೇ ಎಲ್ಲರೂ ಸಹ ಜೊತೆಗೆ ಏವ ನಿಜವಾಗಿ ಅವನಿಪಾಲ ಸಹೈವಾವನಿಪಾಲ ಅಂತಿದ್ದಲ್ಲಿ ಅವನಿಪಾಲ ಕ್ಷತ್ರಿಯ ದೊರೆಗಳ ಸಂಗೈಹಿ ಗುಂಪುಗಳ ಭೀಷ್ಮಃ ಭೀಷ್ಮದೇವ ದ್ರೋಣಃ ದ್ರೋಣಾಚಾರ್ಯ ಸೂತಪುತ್ರಃ ಕರ್ಣ ತಥಾ ಕೂಡ ಅಸೌ ಈ ಸಹ ಜೊತೆಗೆ ಅಸ್ಮದೀಯೈಹಿ ನಮ್ಮವರಾದ ಅಪಿ ಕೂಡ ಯೋಧಮುಖೈಹಿ ಯೋಧರ ಮುಖಂಡರ ವಕ್ತ್ರಾಣಿ ಬಾಯಿಗಳನ್ನು ತೇ ನಿನ್ನ ತ್ವರಮಾಣಃ ಧಾವಿಸುತ್ತಾ ವಿಶಂತಿ ಪ್ರವೇಶಿಸುತ್ತಿದ್ದಾರೆ. ಸಾರಿ, ಅದು ಇನ್ನೊಂದನೇ ಶ್ಲೋಕದ್ದು. ಇಲ್ಲಿವರೆಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರನ ಎಲ್ಲಾ ಪುತ್ರರು ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ ದ್ರೋಣ ಮತ್ತು ಕರ್ಣರು ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ ಅಂತ ಹೇಳ್ಕೊಂಡು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ಅಮೀಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ರಾಷ್ಟ್ರಸ್ಯ ಪುತ್ರಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಸರ್ವೇ ಸಹೈವಾವನಿಪಾಲಸಂಗೈಃ. ಭೀಷ್ಮೋ ದ್ರೋಣಃ ಸೂತಪುತ್ರಾಸ್ತಥಾಸೌ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧಮುಖೈಃ ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣ ಸೂತಪುತ್ರಾಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧಮುಖೈಃ ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣಃ ಸೂತಪುತ್ರಾಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧಮುಖೈಃ ಧೃತರಾಷ್ಟ್ರಸ್ಯ ಪುತ್ರಃ ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧಮುಖೈಃ ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ? ಸೌಮ್ಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26 27. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣ ಸೂತಪುತ್ರಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧಮುಖೈಃ. ಹರೇ ಕೃಷ್ಣ. ಧನ್ಯವಾದ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಗೈಃ ಭೀಷ್ಮೋ ದ್ರೋಣ ಸೂತಪುತ್ರಸ್ತಥಾಸೌ ಸಹ ಸ್ಮದೀಯೈರಪಿ ಯೋಧಮುಖೈಃ. ಹರೇ ಕೃಷ್ಣ. ಧನ್ಯವಾದ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
अमी च त्वां धृतराष्ट्रस्य पुत्रः सर्वे सहैवावनिपालसङ्घैः भीष्मो द्रोणः सूतपुत्रस्तथासौ सहस्मदीयैरपि योद्धमुख्यैः। हरे कृष्ण माताजी। ಹರೇ ಕೃಷ್ಣ. ಶೋಭಾಬತ್ ಮಾತಾಜಿ ಓದಿ. हरे कृष्ण माताजी। अमी च त्वां धृतराष्ट्रस्य पुत्राः सर्वे सहैवावनिपालसङ्घैः भीष्मो द्रोणसूत्रपुत्रस्तथासौ सहस्मदीयैरपि योधमुखैः। ಧನ್ಯವಾದಗಳು. ಧನ್ಯವಾದಗಳು. ಶಿವಶಂಕರ್ ಪ್ರಭುಜಿ ಓದಿ. ಶಿವಶಂಕರ್ ಪ್ರಭುಜಿ. हरे कृष्ण। अमी च त्वां धृतराष्ट्रस्य पुत्राः सर्वे सहैवावनिपालसङ्घैः भीष्मो द्रोणसूतपुत्रस्तथासौ सास्मदीयैरपि योधमुख्यैः। ಹರೇ ಕೃಷ್ಣ. ಮಾತಾಜಿ ಧನ್ಯವಾದ. ಮುಂದಕ್ಕೆ ಹೋಗುವ ಮಾತಾಜಿ. ಲಿಂಗನಗೌಡ ಪ್ರಭುಜಿ ನಿಮ್ಮ ಟ್ಯೂನಲ್ಲಿ ಓದಿ ಇದನ್ನ. ಹರೇ ಕೃಷ್ಣ. ಓದ್ತೀರಾ ಪ್ರಭುಜಿ? ಹಾ ಮಾತಾಜಿ. ಹರೇ ಕೃಷ್ಣ ಓದಿ, ಮಾತಾಜಿ. ನಿಮ್ಮ ಟ್ಯೂನಲ್ಲಿ ಓದಿ. ಇದು ಮೇನ್ ಅರ್ಧ ಆಗಿದೆಯಲ್ಲ ಮಾತಾಜಿ, ಅರ್ಧ ದಿವಸ ಇದೆ ಅಲ್ವಾ? ಆ ಈಗ ಓದಿರುವಂತ ಶ್ಲೋಕ ನಿಮ್ಮ ಟ್ಯೂನಲ್ಲಿ ಹೇಳಲಿಕ್ಕೆ ಪ್ರಭುಜಿ. ಹೇಳ್ತೀನಿ. ಅಮೀಚ ತ್ವಾಂ. ಅಮಿ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಸ್ಮದೀಯೈರಪಿ ಯೋಧಮುಖೈಃ. ಹರೇ ಕೃಷ್ಣ. ನೋಡಿ, ಆ ಟ್ಯೂನ್ ಕಷ್ಟ ಆಗೋರು ಈ ಟ್ಯೂನ್ ಫಾಲೋ ಮಾಡ್ಬೋದು ಬೇಕಾದ್ರೆ, ಆಯ್ತಾ? ಓದುವಾಗ ಬೇಕಾದ್ರೆ ಇದು ಕೂಡ ಈಸಿ ಆಗ್ತದೆ, ಆದ್ರೆ ಇದನ್ನು ಫಾಲೋ ಮಾಡ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗುವ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದ್ರಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದೃಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಇಲ್ಲಿ ಪದಗಳ ಅರ್ಥ ನೋಡುವ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಒಂದ್ ಹಾಕಿದೆ ನಾನು, ಬರ್ಲಿಲ್ವಾ? ಹಾಕ್ತೇನೆ, ನೆಕ್ಸ್ಟ್ ಓದಿಸುವಾಗ ಹಾಕ್ತೇನೆ. ವಕ್ತ್ರಾಣಿ ಬಾಯಿಗಳನ್ನು ತೇ ನಿನ್ನ ತ್ವರಮಾಣ ಧಾವಿಸುತ್ತಾ ವಿಶಂತಿ ಪ್ರವೇಶಿಸುತ್ತಿದ್ದಾರೆ. ದ್ರಷ್ಟ್ರ ಹಲ್ಲುಗಳಿಂದ ಕರಾಲಾನಿ ಕರಾಳವಾದ ಭಯಾನಕಾನಿ ಬಹಳ ಭೀಕರವಾದ ಕೇಚಿತ್ ಅವರಲ್ಲಿ ಕೆಲವರು ವಿಲಗ್ನ ಸಿಕ್ಕಿಕೊಂಡು ದಶನ ಅಂತರೇಶು ಹಲ್ಲುಗಳ ನಡುವೆ ಸಂದೃಶ್ಯಂತೆ ಕಾಣುತ್ತಿದ್ದಾರೆ ಚೂರ್ಣಿತ್ಯ ಜಜ್ಜಲ್ಪಟ್ಟವರಾಗಿ ಚೂರ್ಣಿತೈಹಿ ಜಜ್ಜಲ್ಪಟ್ಟವರಾಗಿ ಉತ್ತಮ ಅಂಗೈಹಿ ತಲೆಗಳಿಂದ. ಇಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ಈ ಒಂದು ಯಾರೆಲ್ಲ ಮುಖ್ಯ ಯೋಧರುಗಳಿದ್ದಾರೆ, ನಿನ್ನ ಭಯಂಕರವಾದ ಬಾಯಿಗಳನ್ನ ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ, ಮತ್ತೆ ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇರುವಂತದ್ದು. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದೃಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ
ವಕ್ರಾಣಿ ತೇ ತ್ವರಮಾಣಾ ವಿಶಂತಿ ದೃಷ್ಟ್ವಾ ಕರಾಳಾನಿ ಭಯಾನಕಾನಿ ದೃಷ್ಟ್ವಾ ಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಕೇಚಿತ್ ವಿಲಗ್ನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದೃಷ್ಟ್ವಾ ಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ವಕ್ತಾನಿ ತೇ ತ್ವರಮಾಣಾ ವಿಶಂತಿ ದೃಷ್ಟ್ವಾ ಕರಾಳಾನಿ ಭಯಾನಕಾನಿ ಓಕೆ, ಓದಿಸ್ಬೋದಾ ಅಂತ? MG ಭೂಮಿಕಾ ಮಾತಾಜಿ ಓದಿ. ಭೂಮಿಕಾ ಮಾತಾಜಿ, ಪದ್ಮಾ ಮಾತಾಜಿ ಓದಿ. ಪದ್ಮಾ GS ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಕ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಪದ್ಮಾ ಮಾತಾಜಿ ಓದಿ. ಹರೇ ಪದ್ಮಾ ಕೃಷ್ಣ ಮಾತಾಜಿ. ಮಾತಾಜಿ. ಓದ್ತದೆ ಮಾತಾಜಿ. ಶ್ಲೋಕ 22. ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದೃಷ್ಟಾ ಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಕರೆಕ್ಟ ಮಾತಾಜಿ? ಹಾ, ಸರಿ ಆಯ್ತು. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಕ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಿಯಾಂಕಾ ಜುತ್ತೂರು ಮಾತಾಜಿ. ಪ್ರಿಯಾಂಕಾ ಜುತ್ತೂರು ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಕ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಭೂಮಿಕಾ ಮಾತಾಜಿ ಓದಿ. ಭೂಮಿಕಾ ಮಾತಾಜಿ. ಹಾ ಮಾತಾಜಿ. ವಕ್ರಾಣಿ ತೇ ತ್ವರಮಾಣ ವಿಶಂತಿ ದಂಷ್ಟ್ರಾ ಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯತೆ ಚೂರ್ಣಿತೈರುತ್ತಮಾಂಗೈಃ. ಚೂರ್ಣಿತೈರುತ್ತಮಾಂಗೈಃ. ಇನ್ನೊಂದ್ಸಲ ಓದಿ. ಹಾ ಮಾತಾಜಿ. ವಕ್ರಾಣಿ ತೇ ತತ್ವರಮಾಣ ವಿಶಂತಿ ದಂಷ್ಟಕರಾಳಾನಿ ಭಯಾನಕಾನಿ ಕೆಚ್ಚಿತ್ ವಿಲಗ್ನಾ ದಶನಾಂತರೇಷು ಕಾಲದು ತಾದು ದಶನಾಂತರೇಷು ಸಂದೃಶ್ಯತೆ ಚೂರ್ಣಿತೈರುತ್ತಮಾಂಗೈಃ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ, ಶ್ಲೋಕ 28. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ. ಇಲ್ಲಿ ಸಮುದ್ರಂ ಏವ ಅಭಿಮುಖ ದ್ರವಂತಿ ಅಂತ ಆಗ್ತದಲ್ಲಿ
ಸಮುದ್ರಂ ಏವ ಅಭಿಮುಖಾಹ ದ್ರವಂತಿ. ಆಯ್ತಾ? ಅದು ಸಮುದ್ರಮೇವಾಭಿಮುಖ ದ್ರವಂತಿ. ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯ ಅಭಿವಿಜ್ವಲಂತಿ. ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಅಲ್ಲಿ ಅಭಿಂತ ಆ ಹಾಕಿದ್ರೆ ಸರಿ ಹೋಗ್ತದೆ ಓದ್ಲಿಕ್ಕೆ. ವಿಶಂತಿ ವಕ್ತ್ರಾಣ್ಯ ಅಭಿವಿಜ್ವಲಂತಿ. ಯಥಾ ನದೀನಾಂ ಬಹವೋಂಬುವೇಗಾಃ ಹರೇ ಕೃಷ್ಣ. ಫಸ್ಟ್ ಲೈನ್ ಅದು ಬಹುಮೋಗ, ಅದು ಸ್ವಲ್ಪ ಸ್ಲೋ ಮಾಡಿ ಹೇಳ್ಕೊಡಿ ಮಾತಾಜಿ ಒಂದ್ಸತಿ. ಓಕೆ, ಅಲ್ಲಿ ಬಿಡಿಸಿ ನೋಡುವಾಗ ಯಥಾ ನದೀನಾಂ ಬಹವಃ ಅಂಬುವೇಗಾಃ ಅಂತ ಬರುತ್ತೆ. ಬಹವಃ ಅಂಬುವೇಗಾಃ, ಬಹವೋಂಬುವೇಗಾಃ, ಬಹವಃ ಅಂಬುವೇಗಾಃ, ಬಹವೋಂಬುವೇಗಾಃ. ಯಥಾ ಹೇಳ್ಕೊಡ್ತೇನೆ. ಯಥಾ ನದೀನಾಂ ಬಹವಃ ಅಂಬುವೇಗಾಃ, ಬಹವೋಂಬುವೇಗಾಃ, ಯಥಾ ನದೀನಾಂ ಬಹವೋಂಬುವೇಗಾಃ, ಸಮುದ್ರಮೇವ ಅಭಿಮುಖಾ ದ್ರವಂತಿ. ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯ ಅಭಿವಿಜ್ವಲಂತಿ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ. ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯ ಅಭಿವಿಜ್ವಲಂತಿ. ಪದಗಳ ಅರ್ಥ ನೋಡುವ. ಪದಗಳ ಅರ್ಥ: ಯಥಾ ಹೇಗೆ, ಪ್ರದೀಪ್ತಂ ಉರಿಯುತ್ತಿರುವ, ಜ್ವಲನಂ ಬೆಂಕಿಯನ್ನು, ನಾನು ಇನ್ನೊಂದು ಓದಿದೆ ಇಲ್ಲಿ. ಯಥಾ ಹೇಗೆ, ನದೀನಾಂ ನದಿಗಳ, ಬಹವಃ ಅನೇಕ, ಅಂಬುವೇಗಾಃ ನೀರಿನ ತೆರೆಗಳು, ಸಮುದ್ರಂ ಸಮುದ್ರದ, ಏವ ಖಂಡಿತವಾಗಿಯೂ, ಅಭಿಮುಖಾಃ ಕಡೆಗೆ, ದ್ರವಂತಿ ಹರಿಯುತ್ತದೋ, ತಥಾ ಅದರಂತೆಯೇ, ತವ ನಿನ್ನ, ಅಮಿ ಈ ಎಲ್ಲ, ನರಲೋಕವೀರಾಃ ಮಾನವ ಸಮಾಜದ ದೊರೆಗಳು, ವಿಶಂತಿ ಪ್ರವೇಶಿಸುತ್ತಿದ್ದಾರೆ, ವಕ್ತ್ರಾಣಿ ಬಾಯಿಗಳನ್ನು, ಅಭಿವಿಜ್ವಲಂತಿ ಮತ್ತು ಉರಿಯುತ್ತಿದ್ದಾರೆ ಅಂತೇಳಿ ಅನುವಾದದಲ್ಲಿ ಹೇಳ್ತಿದ್ದಾರೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವ ಅಭಿಮುಖಾ ದ್ರವಂತಿ. ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯ ಅಭಿವಿಜ್ವಲಂತಿ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ. ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯ ಅಭಿವಿಜ್ವಲಂತಿ.
यथा यथा नदीनां नदीनां बहु अम्बुवेग समुद्रमेवाभिमुखा द्रवन्ति तथा तमावामि नरलोकवीरा विशन्ति वक्त्राणि विज्वलन्ति. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಯಥಾ ನದೀನಾಂ ಬಹುವೋಂಬುವೇಗ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ರಾಣ್ಯ ಅಭಿವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಉತ್ಪಾದಾನೇಶ್ ಮಾತಾಜಿ ಓದಿ. ಅಲ್ಪಾದಾನೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾ ನದೀನಾಂ ಬಹುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತಮಾವಿ ನರಲೋಕವೀರಾಃ ವಿಶಂತಿ ವಕ್ರಾಣ್ಯ ವಿವಿಜ್ವಲಂತಿ. ವಕ್ರಾಣ್ಯ ಅಭಿವಿಜ್ವಲಂತಿ. ವಿಶಂತಿ ವಕ್ರಾಣ್ಯ ಅಭಿವಿಜ್ವಲಂತಿ. ವಕ್ರಾಣಿ ಅಭಿವಿಜ್ವಲಂತಿ ಅಂತಾನೆ ಇರುವಂತದಲ್ಲಿ ಪದಗಳನ್ನ ಬಿಡಿಸಿದ್ರೆ ವಕ್ರಾಣ್ಯ ಅಭಿವಿಜ್ವಲಂತಿ ಹೇಳಿಕೆ ಸರಿ ಹೋಗ್ತದೆ. ವಕ್ರಾಣ್ಯ ಅಭಿವಿಜ್ವಲಂತಿ. ಹರೇ ದೀಪಾ ಬಾಳಿಗ ಮಾತಾಜಿ ಓದಿ. ಯಥಾ ನದೀನಾಂ ಬಹುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ರಾಣ್ಯ ಅಭಿವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಥಾ ನದೀನಾಂ ಬಹುವೋಂಬುವೇಗಾಃ ಬಹವ ಅಂಬುವೇಗಾಃ ಬಹವೋಂಬುವೇಗಾಃ. ದೊಡ್ಡದು ಮಾಡ್ಕೊತಾ ಇದ್ದೀನಿ. ಯಥಾ ನದೀನಾಂ ಬಹುವೋಂಬುವೇಗ ಸಮೃದ್ಧಮೇವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ರಾಣ್ಯ ವಿವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಉತ್ಪಾದಾನೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಪಾದಾನೇಶ್ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ರಾಣ್ಯಭಿವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮುಂದಕ್ಕೆ ಹೋಗುವ. ಲಿಂಗನಗೌಡ ಓದಿ ಅದನ್ನ ಮಾತಾಜಿ. ನಿಮ್ಮ ಹರೇ ಟ್ಯೂನಲ್ಲಿ ಕೃಷ್ಣ. ನಿಮ್ಮ ಟ್ಯೂನಲ್ಲಿ. ಮಾತಾಜಿ. ಯಥಾ ನದೀನಾಂ ಬಹುಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ರಾಣ್ಯಭಿವಿಜ್ವಲಂತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಅಲ್ಲಿ ಅವರ ಟ್ಯೂನಲ್ಲಿ ಹೇಳುವಾಗ ಅಲ್ಲಿ ಆ ಸೇರ್ಸೋದು ಬೇಕಾಗಿಲ್ಲ, ಆತರ ಓದಿದ್ರು ಅವರು. ಅಲ್ಲಿದ್ದ ಹಾಗೇನೆ ಅವರು ಟ್ಯೂನ್ ಹಾಕಿದ್ರು ಅದಕ್ಕೇನೆ. ಮಾತಾಜಿ ಎಷ್ಟು ಈಸಿ ಅನ್ಸುತ್ತೆ ಮಾತಾಜಿ, ಅವ್ರು ಓದ್ತಾರಲ್ಲ ಆತರ ಓದಿದ್ರೆ ಹಾ, ಈಸಿ ಅದಕ್ಕೆ ನಾನು ಅವರನ್ನ ಎಲ್ಲ ಶ್ಲೋಕ ಕೂಡ ಅವರ ಟ್ಯೂನಲ್ಲಿ ಸಹ ಓದಿಸುವ ಪ್ರವೀಣ ಮಾತಾಜಿ. ಯಾಕೆಂದ್ರೆ ಕೆಲವರಿಗೆ ಇದು ಕಷ್ಟ ಆಗ್ತದೆ, ಅದ್ರಲ್ಲೇ ಓದ್ಲಿ ಅವರು, ಆಯ್ತಾ? ಅದು ಚೆನ್ನಾಗೇ ಇದೆ ಅದು ಕೂಡ. ಓಕೆ, ಕಷ್ಟ ಆಗುವವರು ಅದನ್ನ ಫಾಲೋ ಮಾಡ್ಲಿ. ಓಕೆ, ಮುಂದಿನ ಶ್ಲೋಕ. ಯಥಾ ಪ್ರದೀಪ್ತಂ. ಈಗ ಅದೆಷ್ಟು ಅವ್ರದ್ದೇ ಟ್ಯೂನ್ ಬರ್ತಾ ಉಂಟು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ
तथैव नाशाय विशन्ति लोकाः तवापि वक्त्राणि समृद्धवेगाः तवापि वक्त्राणि समृद्धवेगाः यथा प्रदीप्तं ज्वलनं पतङ्गाः यथा प्रदीप्तं ज्वलनं पतङ्गाः विशन्ति नाशाय समृद्धवेगाः विशन्ति नाशाय समृद्धवेगाः तथैव नाशाय विशन्ति लोकाः तथैव नाशाय विशन्ति लोकाः तवापि वक्त्राणि समृद्धवेगाः तवापि वक्त्राणि समृद्धवेगाः ಇಲ್ಲಿ ಪದಗಳ ಅರ್ಥ ನೋಡುವ. ಯಥಾ ಹೇಗೆ, ಪ್ರದೀಪ್ತಂ ಉರಿಯುತ್ತಿರುವ, ಜ್ವಲನಂ ಬೆಂಕಿಯನ್ನು, ಪತಂಗಾಹ ದೀಪದ ಹುಳುಗಳು, ವಿಶಂತಿ ಪ್ರವೇಶಿಸುತ್ತಿವೆಯೋ, ನಾಶಾಯ ನಾಶಕ್ಕಾಗಿ, ಸಮೃದ್ಧ ತುಂಬು ವೇಗಾಹ ವೇಗದಿಂದ, ತಥ ಏವ ಅದರಂತೆಯೇ, ನಾಶಾಯ ವಿನಾಶಕ್ಕಾಗಿ, ವಿಶಂತಿ ಪ್ರವೇಶಿಸುತ್ತಿದ್ದಾರೆ, ಲೋಕಾಹ ಜನರೆಲ್ಲರೂ, ತವ ನಿನ್ನ, ಅಪಿ ಕೂಡ, ವಕ್ತ್ರಾಣಿ ಬಾಯಿಗಳನ್ನು, ಸಮೃದ್ಧ ವೇಗಾಹ ಪೂರ್ಣ ವೇಗದೊಂದಿಗೆ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲಾ ಜನರು ನಿನ್ನ ಬಾಯಿಯೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವರು ಅಂತೇಳಿ ಹೇಳ್ತಾ ಇದ್ದಾರೆ ಅರ್ಜುನ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಹ ಪ್ರದೀಪಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ तथैव नाशाय विशन्ति लोकाः तवापि वक्त्राणि समृद्ध वेगाः तवापि वक्त्राणि समृद्धवेगाः यथा प्रदीप्तं ज्वलनं पतंगाः विशन्ति नाशाय समृद्ध वेगाः यथा प्रदीप्तं ज्वलनं पतङ्गाः विशन्ति नाशाय समृद्धवेगाः तथैव नाशाय विशन्ति लोकाः तवापि वक्त्राणि समृद्ध वेगाः तथैव नाशाय विशन्ति लोकाः तवापि वक्त्राणि समृद्धवेगाः यथा प्रदीप्तं ज्वलनं पतंगाः विशन्ति नाशाय समृद्ध वेगाः तथैव नाशाय विशन्ति लोकाः तवापि वक्त्राणि समृद्ध वेगाः यथा प्रदीप्तं ज्वलनं पतङ्गाः विशन्ति नाशाय समृद्धवेगाः ಹರೇ ಕೃಷ್ಣ. ಓದಿಸ್ಬೋದು, ಇದು ಕಷ್ಟ ಇಲ್ಲ, ಓದಿಸಿ ಮಾತಾಡಿ. ಲಿಂಗನಗೌಡ ಪ್ರಭುಜಿ ಓದ್ತೀರ ಪ್ರಭುಜಿ ಇದನ್ನು? ಹಾ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ, ಧನ್ಯವಾದಗಳು. ಲೋಕ ಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ತಥಾ ಪ್ರದೀಪ್ತಂ ಯಥಾ ಅಲ್ಲ, ಯಥಾ ಯಥಾ ಸಾರಿ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಎಂ.ಎನ್. ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತಾನಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಂ.ಜಿ. ಭೂಮಿಕಾ ಮಾತಾಜಿ ಓದಿ. ಹಾ ಮಾತಾಜಿ ಓದ್ತೇನೆ. ಯಥಾ ಪ್ರದೀಪ್ತಂ ಜ್ವಲನಂ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ
तथैव माताजी तथैव नाशाय नाशाय विशन्ति लोकाः तवापि वक्राणि समृद्धवेगाः. ಹರೇ ಕೃಷ್ಣ. ಧನ್ಯವಾದಗಳು. ನಾನು ಓದ್ಲಾ ಮಾತಾಜಿ? ಯಾರು ಓದಿ? ಯಾರು? ವಿದ್ಯಾಕಮತ. ಓದಿ ಮಾತು. ಯಥಾ ಪ್ರದೀಪ್ತಂ ಜ್ವಲನಂ ಪ್ರತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕ ತವಾಪಿ ವಕ್ರಾಣಿ ಸಮೃದ್ಧ ವೇಗ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಇವ್ರು ಹೇಳ್ತಾರೆ, ಪ್ರವೀಣ ಮಾತಾಜಿ ಹೇಳ್ತಾರೆ. ಸರಿ ಯಾರು? ಸರಿ ಮಾತಾಜಿ ನಿಮ್ಮ ಬರ್ತದೆ ಮಾತಾಜಿ, ಇವಾಗ ಎಲ್ಲರಿಗೂ ಓದಿಸುವ. ಈಗ ಇದು ಲಾಸ್ಟ್ ಶ್ಲೋಕ ಅಲ್ಲ ಮಾತಾಜಿ? ಇದು ಲಾಸ್ಟ್. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಹಾ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಪದ್ಮಾ GS ಮಾತಾಜಿ ಓದಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಪದ್ಮಾ ಮಾತಾಜಿ ಈಗ ಓದಿ ಮಾತಾಜಿ ನೀವು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಕರೆಕ್ಟ್ ಮಾತಾಜಿ? ಹಾ ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ. ಗೌತಮ್ಮ ಮಾತಾಜಿ ಓದಿ. ಓದ್ಲಾ? ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ತಥಾ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಧನ್ಯವಾದಗಳು. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಃ ವಿಶಂತಿ ನಾಶಾಯ ಸಮೃದ್ಧ ವೇಗಃ ತಥೈವ ನಾಶಾಯ ವಿಶಂತಿ ಲೋಕಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಃ. ಹರೇ ಕೃಷ್ಣ. ಹರೇ ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಂತಿ ಸಮೃದ್ಧ ವೇಗಃ. ಹರೇ ಧನ್ಯವಾದಗಳು. ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀಕಾಂತ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಯಥಾ ಕೃಷ್ಣ. ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ
तवापि वक्त्राणि समृद्धवेगाः ಹರೇ हरे ಕೃಷ್ಣ. कृष्ण ಧನ್ಯವಾದಗಳು. धन्यवादಗಳು ಧನ್ಯವಾದ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ಲೋಕ ಕೃಷ್ಣ. ಯಥಾ ಪ್ರದೀಪ್ತಂ ಜ್ವಲನಂ ಪ್ರತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ವನಜಾ ಮಾತಾಜಿ ಓದಿ. ಅನ್ಮ್ಯೂಟ್ ಹರೇ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಃ ತಥೈವ ನಾಶಾಯ ವಿಶಂತಿ ಲೋಕಾ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಃ. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾ ತಥೈವ ನಾಶಾಯ ವಿಶಂತಿ ಲೋಕಾ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಸುಮಾ ಮಾತಾಜಿ ಓದಿದ್ವಾ ನೀವು? ಇಲ್ಲ ಮಾತಾಜಿ. ಇಲ್ಲ. ಓದಿ ಮಾತಾಜಿ. ನೀವು ಅನ್ಮ್ಯೂಟ್ ಮಾಡ್ಕೊಂಡು ನಂಗೆ ಗೊತ್ತಾಗುದಿಲ್ಲ ಮಾತಾಜಿ. ಓಕೆ, ಓದಿ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಲ್ಪಾ ದಾನೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚೆನ್ನಾಗಿ ಓದಿದ್ರಿ ಆಯ್ತಾ ಈ ಸಲ. ಚಂದನ ಮಾತಾಜಿ ಥ್ಯಾಂಕ್ಸ್ ಓದಿ. ಮಾತಾಜಿ. ಹರೇ ಕೃಷ್ಣ. हरे कृष्ण माताजी. यथा प्रदीप्तं ज्वलनं पतंगाः विशन्ति नाशाय समृद्ध वेगः तथैव नाशाय विशन्ति लोकाः तवापि वक्त्राणि समृद्ध वेगाः. ಹರೇ हरे कृष्ण. ಧನ್ಯವಾದ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗಾಯತ್ರಿ ಮಾತಾಜಿ ಓದಿ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಲಲಿತಾ ಮಾತಾಜಿ ಹರೇ ಅನ್ಮ್ಯೂಟ್ ಕೃಷ್ಣ ಮಾಡ್ಕೊಳ್ಳಿ. ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹರೇ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲೋಕ ಜೀವನಿ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಲೋಕ ಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಥಾ ಪ್ರದೀಪ್ತಂ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ. ಕೃಷ್ಣ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಃ ವಿಶಂತಿ ನಾಶಾಯ ಸಮೃದ್ಧ ವೇಗಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಃ. ಹರೇ ಕೃಷ್ಣ. ಧನ್ಯವಾದಗಳು. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 29. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಃ ವಿಶಂತಿ ನಾಶಾಯ ಸಮೃದ್ಧ ವೇಗಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತಾನಿ ಸಮೃದ್ಧ ವೇಗಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಂಜಿ ಭೂಮಿಕಾ ಮಾತಾಜಿ. ಭೂಮಿಕಾ ಮಾತಾಜಿ.
ಮಾತಾಜಿ ಓದ್ತೀನಿ. ಯಥಾ ಪ್ರದೀಪ್ತಂ ಜ್ವಲನಾಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧವೇಗಾಃ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಮಧುರಾ ವೆಂಕಟೇಶ್ ಮಾತಾಜಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ಓದಿ ಆಯ್ತಲ್ವಾ ಈಗ? ಆಯ್ತಾ? ಎಲ್ರು ಆಯ್ತಾ? ಯಾರು ಇನ್ನು ಉಳಿದಿದ್ದೀರಿ? ಇಲ್ಲಲ್ವಾ? ಇಲ್ಲ ಆದ್ರೆ ಪ್ರವೀಣ ಮಾತಾಜಿ ಓದಿ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ वैष्णवेभ्यो नमो नमः. अनंत कोटि भक्त वैष्णव वृंद की जय. श्रील प्रभुपाद की जय. श्रीमद् भगवद गीता ग्रंथराज की जय. श्री श्री राधा गोविंद की जय. श्री नामाचार्य हरिदास ठाकुर की जय. हरे कृष्णा 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 हरे हरे, हरे राम 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 हरे हरे, हरे कृष्णा. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಕಷ್ಟ ಆಗ್ತಾ ಉಂಟಲ್ಲ ಇದು ಸ್ವಲ್ಪ, ಈ ಅಧ್ಯಾಯ ಸ್ವಲ್ಪ ಕಷ್ಟ ಆಗ್ತಾ ಉಂಟಲ್ಲ ಎಲ್ಲರಿಗೆ? ಇಲ್ಲ ಮಾತಾಜಿ, ಹೇಳ್ಕೊಡ್ತೀರಲ್ಲ ಮಾತಾಜಿ? ಸರಿ ಆಗುತ್ತೆ ಮಾತಾಜಿ. 2 ಸತಿ